ಪುತ್ತೂರು ತಾಲೂಕಿನ ಕಾಣಿಯೂರು ಸಮೀಪದ ಬೈತಡ್ಕದಲ್ಲಿ ನದಿಗೆ ಒಂದು ಕಾರು ಬಿದ್ದಿರುವಂತಹ ಘಟನೆ ನಿನ್ನೆ ಮಧ್ಯರಾತ್ರಿ ಸುಮಾರಿಗೆ ನಡೆದಿರುವಂತದ್ದು. ಈಗಾಗಲೇ ಆ ಒಂದು ಕಾರನ್ನ ಕಾರ್ಯಾಚರಣೆ ನಡೆಸಿ ಈಗಾಗಲೇ ಮೇಲಕ್ಕೆತ್ತಲಾಗಿದೆ. ಆ ಮೇಲಕ್ಕೆತ್ತುವಂಥದ್ದು ಬಹಳ ಸವಾಲು, ಯಾಕಂತ ಹೇಳಿದ್ರೆ ಮಳೆ ಬರ್ತಾ ಇದೆ, ಹೊಳೆ ತುಂಬಿ ಹರಿತಾ ಇದೆ. ಈ ನಡುವೆ ಒಂದು ತಂಡ ಅದನ್ನ ಕಾರನ್ನ ಮೇಲಕ್ಕೆತ್ತಿ ಈಗಾಗಲೇ ಮೇಲೆ ಹಾಕಲಾಗಿದೆ. ಸೊ ಆ ಒಂದು ತಂಡದ ಕಾರ್ಯಾಚರಣೆ ಹೇಗಿತ್ತು, ಯಾವಾಗ ಮಾಹಿತಿ ತಿಳಿಯಿತು, ಎಲ್ಲದರ ಬಗ್ಗೆ ಮಾತಾಡಿಸ್ಕೊಳ್ಳೋಣ. ನಿಮ್ಗೆ ಯಾವಾಗ ಗೊತ್ತಾಯ್ತು, ಹೇಗೆ ಟೀಮ್ ಅನ್ನ ರೆಡಿ ಮಾಡಿದ್ರೆ, ಯಾವ ತರ ಕಾರ್ಯಾಚರಣೆ? ಮುಂಚೆನೆ ನಾವು ಯಾವುದಕ್ಕೂ ರೆಡಿಯಾಗಿ ಸಜ್ಜರಾಗಿ ನಾವು ನಿಲ್ತೇವೆ. ಮತ್ತೆ ಒಂದು ಫೋನ್ ಕರೆ ಬಂದಾಗ ನಾವು ಮಸೀದಿಯಿಂದ ಕೂಡಲೇ ನಾವು ಇಮಿಡಿಯೇಟ್ಲಿ ಆಗಿ ಇಲ್ಲಿ ಬಂದೆವು. ಸ್ಥಳ ಪರಿಶೀಲನೆ ಮಾಡಿದಾಗ ನಾವು ನೀರಿನ ಒಂದು ಸೆಳೆತವನ್ನು ನೋಡಿಕೊಂಡು ಹುಡುಕಿಕೊಂಡು ಬಂದು ನಾವು ಮತ್ತೆ ಲತೀಫ್ ಅಂತ ಒಬ್ಬರು ಇದ್ದ ಮಾತೃನವರು, ಅವರು ನಮ್ಮ ಫ್ರೆಂಡು, ನನ್ನ ಒಳ್ಳೆ ಈಜುಗಾರ, ಅವರನ್ನು ಒಟ್ಟಿಗೆ ಕೂಡಿಸಿಕೊಂಡು ನಾವು ಸ್ಪೇರ್ ಸಾರ್ಟಿನವರೊಟ್ಟಿಗೆ ಸಂಬಂಧದೊಂದಿಗೆ ನಾವು ಹುಡುಕಿಕೊಂಡು ಬರುವಾಗ ಪ್ರಥಮವಾಗಿ ನಮಗೆ ಸಿಕ್ಕಿದ್ದು ಸಂತೋಷವಾಯಿತು. ಆದರೂ ನಮಗೆ ಡೆಡ್ ಬಾಡಿ ಸಿಗಲಿಲ್ಲ. ಅದನ್ನು ನಾವು ಆದಷ್ಟು ಈಗ ಪ್ರಯತ್ನ ಮಾಡ್ತೇವೆ ಅಂತ ನಾವು ನಿರೀಕ್ಷೆ ಇದೆ. ಎಷ್ಟು ಸವಾಲಿದೆ ಅಂದ್ರೆ ಈ ಹರಿಯುವಂತ ನೀರಿನ ಈ ರಭಸ ಇದು ಕಿರಿದಾದ ನದಿ, ಆದರೆ ನಾವು ನೋಡುವುದಷ್ಟಲ್ಲ, ಅದರಿಂದ ಭಾರಿ ಫಾಸ್ಟ್ ನೀರೊಂದು ತುಂಬ ರಭಸವಾಗಿ ಹರಿತದೆ. ನಿನ್ನ ರಾತ್ರಿ ಮಳೆ ಜಾಸ್ತಿ ಆಗಿತ್ತು, ಈಗ ಕಡಿಮೆ ಆಗಿದೆ, ತೊಂದರೆ ಇಲ್ಲ, ಒಳ್ಳೆದಾಗ್ತದೆ. ನಾವು ಕೆಲಸ ಮಾಡ್ತಿರುವಾಗ ನಾವು ನಮ್ಮ ಊರಿನ ಗಣ್ಯ ವ್ಯಕ್ತಿ ಯಶವಂತ ಅವರೆಲ್ಲ ನೋಡಿದ್ದಾರೆ, ನಮಗಿಂತ ಜಾಸ್ತಿ ಅವ್ರು ಹೇಳ್ತಾರೆ. ನೋಡಿ ಪ್ರಥಮವಾಗಿ ನಮ್ಗೆ ಗೊತ್ತಾದ ತಕ್ಷಣ ಇಲ್ಲಿ ಊರಿನವರೆಲ್ಲ ಸೇರಿಕೊಂಡ್ರು. ಆಗ ನಮ್ಮ ಯುವಕರೊಂದು 4-5 ಜನ ಬಂದು ಹೇಗಾದರೂ ಮಾಡಿ ಇದನ್ನು ತೆಗಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನೀರಿಗೆ ಇಳಿಲಿಕ್ಕೆ ಆರಂಭ ಮಾಡಿದ್ವು. ಎಲ್ರಿಗೂ ನಾವು ಆ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದೆವು, ಜಾಗ್ರತೆಯಿಂದ ನಿಮ್ಮ ಕೆಲಸವನ್ನು ಮಾಡಬೇಕು ಅಂತೇಳಿ. ಆದರೂ ತುಂಬ ರಿಸ್ಕ್ ತಗೊಂಡು ಒಂದು ಸಲ ನೋಡುವಾಗ ಇವನು ಇಳ್ದಿದ್ದ, ಕಾಲು ತಪ್ಪಿತ್ತು, ನಮಗೆ ಹೆದರಿಕೆ ಆಯಿತು, ಬೇಡ ಬಾ ಅಂತ ಹೇಳುವಂಥ ಒಂದು ಮನಸ್ಥಿತಿ. ಅಂದರೆ ಒಬ್ರಿಗೋಸ್ಕರ ಇನ್ನೊಬ್ಬರು ರಿಸ್ಕ್ ತಗೊಳ್ಳುವಂಥ ಕೆಲಸ. ಅವರ ಈಜುತಾರ ತಂಡ ಬರಲಿಕ್ಕೆ ಸುಮಾರು 2 ಗಂಟೆ ಮುಂಚೆನೇ ನಮ್ಮ ಊರವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಕಾರನ್ನು ಪತ್ತೆ ಕೂಡ ಮಾಡಿದ್ದಾರೆ, ಇಂಥದೇ ಜಾಗದಲ್ಲಿ ಕಾರ್ ಇದೆ ಅನ್ನೋದನ್ನು ಪತ್ತೆ ಕೂಡ ಮಾಡಿದ್ದಾರೆ. ಆಮೇಲೆ ಅವರ ಈಜುಕಾರ ತಂಡ ಬಂದು ಅವರು ಮತ್ತು ಇವರು ಸೇರಿಕೊಂಡು ತೆಗೆದಿರುವಂಥದ್ದು. ಅಂತೂ ಹೆಚ್ಚಿನ ಪ್ರಯತ್ನವನ್ನು ಅವರಿಗಿಂತೂ ನಾನು ಹೆಮ್ಮೆಯಿಂದ ಹೇಳ್ತೇನೆ. ನಮ್ಮ ಊರಿನ ಯುವಕರು ಬಹಳಷ್ಟು ಕಷ್ಟ ಬಂದು ಅದನ್ನು ಕಾರನ್ನು ಪತ್ತೆ ಮಾಡುವಲ್ಲಿ ಆಗಲಿ, ಅದನ್ನು ತೆಗೆಯುವಲ್ಲಾಗಲಿ ನಮ್ಮ ಊರಿನ ಜನರು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ನೀವು ನೋಡಿದ ಹಾಗೆ ಎಂತ ಚಾಲೆಂಜ್ ಇತ್ತು ನಿಮಗೆ? ಚಾಲೆಂಜ್ ಅಲ್ಲ ಸರ್, ನಾವೊಂದು ಗಾಡಿ ಅನ್ನುವಾಗ ನಮಗೆ ಮನಸ್ಸಲ್ಲಿ ಒಂದು ನೋವಾಗ್ತದಲ್ಲ, ಫೀಲಿಂಗ್ ಬರ್ತದಲ್ಲ. ಗಾಡಿ ನಮಗೆ ನೀರಿನಲ್ಲಿ ಕಾರ್ಯಾಚರಣೆ ಗೊತ್ತುಂಟು, ಈಜಲಿಕ್ಕೆ ಸ್ವಲ್ಪ ಗೊತ್ತುಂಟು. ಹಾಗೆ ನಾವು ಮೊದಲು ಗಾಡಿಗೆ ಹೇಳಿದ್ವಿ, ನಾನು ಜಯಂತ, ಜಗದೀಶ. ಫಸ್ಟಿಗೆ ನಮಗೆ ಇವರು ಪೊಲೀಸ್ ಇವರು ಅಗ್ನಿಶಾಮಕ ಬರುವಾಗ ಅವರ ಟ್ಯೂಬಲ್ಲಿ ನಾವೆಲ್ಲ ಹೋಗಿ ಇಳಿದ್ವಿ. ಗಾಡಿ ದೊಂಟು ಹಾಕುವಾಗ ನನಗೆ ಗಾಡಿ ಸಿಕ್ಕಿದೆ. ನಾನು ಅದರ ಮೇಲೆ ನಿಂತುಕೊಂಡು ನಾನು ಹಗ್ಗ ಹಾಕ್ಲಿಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ, ನನಗೆ ಟ್ರೈ ಮಾಡಲಿಲ್ಲ. ಫಸ್ಟ್ ಇರುವಾಗ ಹಗ್ಗ ಹಾಕಲಿ ಟ್ರೈ ಆಗಲಿ, ಸಿಗ್ಲಿಲ್ಲ ನನಗೆ. ಮತ್ತೆ ಅದೊಂದು ಉಕ್ಸು ಮಾಡಿಕೊಟ್ರು ನಮ್ಮ ಊರಿನವರೆಲ್ಲ, ಅದ್ರಾಗ ಹಾಕಿ ಎಳಿವಾಗ ಅಲ್ಲಿಂದ ಉಕ್ಸು ತಪ್ಪಿತ್ತು. ಆ ತಪ್ಪುವಾಗ ಗಾಡಿ ಅಲ್ಲಿಂದ ಎದ್ದು ಬಂದು ಇಲ್ಲಿಗೆ ಬಂತು. ಮತ್ತೆ ನಮ್ಮ ಊರಿನವರ ಇವರು ಈಜುತ ತಂಡದವರು ಬಂದು ಅವರೆಲ್ಲ ಬಂದು ನಾವೆಲ್ಲ ಸಪೋರ್ಟ್ ಆಗಿ ಒಟ್ಟಾಗಿದ್ದು ನಾವು ಗಾಡಿಯನ್ನು ಮಾಡಿದ್ವಿ. ಆದರೆ ನಮಗೆ ಬೇಸರ ಏನಂದ್ರೆ ಸಿಗ್ಲಿಲ್ಲ ಅಂತ. ನೀವು ನೋಡಿದ ಹಾಗೆ ಇದನ್ನ ಯಾವ ತರ ಸಿದ್ಧತೆ ಮಾಡಿಕೊಂಡು ಯಾವ ತರ ಕಾರ್ಯಾಚರಣೆ ನಡೆಯಿತು? ಬಹುಶಃ ರಾತ್ರಿ ಏನೋ ಒಂದು ಶಬ್ದ ಕೇಳಿತ್ತು ಅಂತೇಳಿ ಇಲ್ಲಿ ಬೆಳಿಗ್ಗೆ ನಮಾಜ್ಗೆ ಬಂದವರು ಈ ಮಸೀದಿಯ CC ಕ್ಯಾಮರಾ ಪರಿಶೀಲನೆ ನೋಡಿಕೊಂಡು, ನಂತರ ಆ CC ಕ್ಯಾಮರಾದಲ್ಲಿ ನೋಡಿಕೊಂಡು ಅದರ ಫೋಟೇಜನ್ನು ಎಲ್ಲ ವೈರಲ್ ಮಾಡಿಕೊಂಡಾಗ ಇಲ್ಲೊಂದು ಕಾರು ಬಿತ್ತಂತೇಳಿ ನಮಗೆ ಮೆಸೇಜ್ ಸಿಗ್ತದೆ. ಪ್ರತ್ಯೇಕವಾಗಿ ಇವತ್ತು ನಮ್ಮ ಮುಸ್ಲಿಂ ಬಾಂಧವರಿಗೆ ಇವತ್ತು ಬಕ್ರೀದ್ ಹಬ್ಬ ಕೂಡ ಇತ್ತು. ಏನು ಮಸೀದಿಯಲ್ಲಿ ನಮಾಜನ್ನು ಪ್ರೇಯರನ್ನು ಮುಗಿಸಿಕೊಂಡು ನೇರವಾಗಿ ಇಲ್ಲಿ ಬರುವಾಗ ಸ್ಥಳೀಯರು ಕೂಡ ಇಲ್ಲಿನ ಅಗ್ನಿಶಾಮಕ ದಳದೊಂದಿಗೆ ನೀರಲ್ಲಿ ಸಹಕಾರವನ್ನು ಮಾಡ್ತಾಯಿದ್ರು. ತಕ್ಷಣ ನಾವು ಕೂಡ ನಮ್ಮ ಇವತ್ತಿನ ಹಬ್ಬದ ಈ ಸಂದರ್ಭದಲ್ಲಿ ಈಗ ಆಗಿದೆಯೋ ಇದಕ್ಕೆ ನಾವು ಕೂಡ ಎಲ್ಲರೂ ಯುವಕರನ್ನು ಕೂಡ ಒಟ್ಟು ಸೇರಿಸಿಕೊಂಡು ಇಲ್ಲಿ ಎಲ್ಲ ಸರ್ವಧರ್ಮೀಯರು ಕೂಡ ಈ ಒಂದು ಇವತ್ತಿನ ಇದರಲ್ಲಿ ಪಾಲ್ಗೊಂಡುಕೊಂಡು ಇವತ್ತು ಒಳ್ಳೆಯ ರೀತಿಯಲ್ಲಿ ಅದನ್ನು ಕಾರಣ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿದೆ. ಅದರಲ್ಲೊಂದು ವಿಷಾದ ಏನಂತ ಹೇಳಿದರೆ ಆ ಬಾಡಿಗಳು ನಮಗೆ ಸಿಗಲಿಲ್ಲ ಅಂತಕ್ಕಂಥದ್ದು ವಿಷಾದ. ಇಲ್ಲಿ ಇವತ್ತು ರಿಸ್ಕ್ಯೂ ಆಗಿ ನಮ್ಮೊಂದಿಗೆ ಸಹಕಾರ ಮಾಡಿದ್ದಾರೆ ಅವರಿಗೆ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ನಾನು ಕೊಡುವಂಥ ಸಂದೇಶ ಏನಂತ ಹೇಳಿದರೆ, ಇನ್ನೂ ಕೂಡ ಮಳೆ ಕೂಡ ವಿಪರೀತವಾಗಿ ಬರ್ತಾ ಇದೆ, ಪ್ರಾಕೃತಿಕ ವಿಕೋಪಗಳು ಕೂಡ ಇನ್ನೂ ಕೂಡ ಅತ್ಯಧಿಕವಾಗುವಂಥ ಸಾಧ್ಯತೆಗಳಿದೆ. ಆದ ಕಾರಣ ಇಂತಹ ಇವತ್ತಿನ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ಮನದಾಳದ ಅಭಿನಂದನೆಯನ್ನು ಸಲ್ಲಿಸುತ್ತಾ, ತಾವು ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ಅಲರ್ಟ್ ಆಗಿದ್ದುಕೊಂಡು
ಯಾವುದೇ ಘಟನೆಗಳು ಸಂಭವಿಸಿದಾಗ ನಾವೆಲ್ಲರೂ ಇದಕ್ಕೆ ಸಹಕರಿಸಬೇಕಂತಕ್ಕಂಥ ಮಾತನ್ನು ಹೇಳಿಕೊಳ್ಳುತ್ತಾ ಮತ್ತೊಮ್ಮೆ ಏನೆಲ್ಲ ಸಹಕಾರ ಮಾಡಿದಾರ ತಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೂ ಕೂಡ ಈ ರೀತಿ ಏನಾದರೂ ಬೇಕು ಅಂತಾದರೆ ನಾವು ಕೂಡ ನಿಮ್ಮೊಂದಿಗೆ ಕೈ ಜೋಡಿಸಲಿಕ್ಕಿದ್ದೇವೆ. ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ